ಕುಡ್ಲ ಬೋಳಾರದ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನ ಸುಮಾರು 1400 ವರ್ಷದ ಪೌರಾಣಿಕ ಹಿನ್ನೆಲೆ ಐತಿಹ್ಯವನ್ನು ಪಡೆದುಂಡು. ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನದ ಇತ್ತಿನ ಈ ಕ್ಷೇತ್ರ 2004 ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಆನಗ ಶ್ರೀ ಮಹಿಷಮರ್ದಿನಿ ಮಾರಿಯಮ್ಮ ಕ್ಷೇತ್ರ ಅದು ಬದಲಾವಣೆ ಆಂಡು. ಆಂಡ 2008 ಅಷ್ಟಮಂಗಳ ಪ್ರಶ್ನೆಡು ಒಂಜೆ ಗರ್ಭಗುಟ್ಟಿಟ್ಟು 2 ಶಕ್ತಿಲು ನಿಲೆ ಆಯರ ಸಾಧ್ಯ ಇಜ್ಜಿ ಪಂಡದು ತೋಜಿದು ಬತ್ತನು. ಈ ಹಿನ್ನೆಲೆಡು ಪೆರಪ್ಪ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ಬೇಲೆಲು ಇತ್ತ ನಡಪುನ ಸಂದರ್ಭಡು ಮಹಿಷಮರ್ದಿನಿ ರೂಪ ಸಾನ್ನಿಧ್ಯದ ಮರೆ ಆವೊಂದುಂಡು. ಅಂಚಾದು ಶ್ರೀ ಮಹಿಷಮರ್ದಿನಿ ಮಾರಿಯಮ್ಮನ ವಿಶೇಷ ಅಲಂಕಾರನು ಗುರುವಾರ ಶ್ರೀ ಕ್ಷೇತ್ರದ ಅಕೇರಿಗೆ ನಡಪಾದಿತ್ತೇರು. ಶ್ರೀ ಮಹಿಷಮರ್ದಿನಿ ಮಾರಿಯಮ್ಮನ ಅಲಂಕಾರನು ಭಕ್ತ ಬಂಧುಗಳು ಅಕೇರಿದ ಸರ್ತಿಗೆ ಶ್ರೀ ಕ್ಷೇತ್ರದ ಕಣ್ಣು ನಿಲಿಕ್ಕೆ ದಿಂಜಾವಂಡೇರು. ಇನ್ನತ ಬಗೆಟ್ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ಶ್ರೀ ನವನೀಶ್ ಶೆಟ್ಟಿ ಕದ್ರಿ ಫಲಬುಕೊರಿಯರು. ಮಂಗಳೂರು ಮಹಾನಗರ ಬೋಳಾರ ಹಳೆಕೋಟೆ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನ ಬೋಳಾರ ಇದು ಧಾರ್ಮಿಕ ದತ್ತಿ ಇಲಾಖೆಯ ಎ ಗ್ರೇಡ್ ದೇವಸ್ಥಾನ. 2004 ಇಲ್ಲಿ ಕ್ಷೇತ್ರ ಪುನರ್ನಿರ್ಮಾಣ ಆಯಿತು, ಬ್ರಹ್ಮಕಲಶೋತ್ಸವ ನಡೆಯಿತು. ಆ ಸಂದರ್ಭದಲ್ಲಿ ಶ್ರೀ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನ ಎನ್ನುವ ಆ ಹೆಸರು ಮತ್ತು 2 ಸ್ವರೂಪಗಳಲ್ಲಿ, ಒಂದು ಗರ್ಭಗುಡಿಯ ಒಳಗೆ ಮಹಿಷಮರ್ದಿನಿ ಮತ್ತು ಬುಡದಲ್ಲಿ ಮಾರಿಯಮ್ಮ, ಈ 2 ಸ್ವರೂಪಗಳನ್ನು ಲಿಂಗ ರೂಪದಲ್ಲಿರುವಂತಹ ಆ 2 ಸಾನ್ನಿಧ್ಯಗಳನ್ನು ಅಲಂಕರಿಸಿ ಪೂಜಿಸುವಂತಹ ಒಂದು ವ್ಯವಸ್ಥೆ ಸುಮಾರು 16 ವರ್ಷಗಳ ತನಕ ನಡೆಯಿತು. ಇತ್ತೀಚೆಗೆ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟಾಗ ಆ ಪ್ರಶ್ನೆಯಲ್ಲಿ ಕಂಡುಬಂದ ಹಾಗೆ ಆ ಪೂರ್ವ ಪರಂಪರೆ ಹೇಗಿತ್ತು ಅದೇ ಸ್ವರೂಪದಲ್ಲಿ ಈ ಮಾರಿಗುಡಿಯ ಸಾನ್ನಿಧ್ಯ ಇರಬೇಕು ಎನ್ನುವ ವಿಚಾರ ಬಂತು. ಇದು ಹಳೆಕೋಟೆ ಮಾರಿಯಮ್ಮ ದೇವಸ್ಥಾನವಾಗಿ ಮುಂದುವರಿಯಬೇಕು ಎನ್ನುವಂತಹ ಸೂಚನೆ ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂತು. ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಮಾರಿಯಮ್ಮ ದಾರುಬಿಂಬವನ್ನು ಅಪೇಕ್ಷೆ ಪಡ್ತಾ ಇದ್ದಾಳೆ. ಅಂದರೆ ಮರದಿಂದ ಮಾಡಿದಂತಹ ಒಂದು ಮೂರ್ತಿ ಇಲ್ಲಿ ಗರ್ಭಗುಡಿಯ ಒಳಗೆ ಇರತಕ್ಕದ್ದು ಎನ್ನುವ ವಿಚಾರ ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂತು. ಅದರ ಸ್ವರೂಪ ನಿರ್ಣಯ ಹೇಗೆ ಅಂತ ಹೇಳಿದರೆ, 100 ವರ್ಷಗಳ ಹಿಂದೆ ಇಲ್ಲಿ ಮರದ ಬಿಂಬವೇ ಇತ್ತು. ಆ ಮರದ ಬಿಂಬ ಹೇಗಿತ್ತು ಎನ್ನುವುದನ್ನು ತೋರಿಸುವುದಕ್ಕೋಸ್ಕರವಾಗಿಯೇ ವಿಸರ್ಜಿಸಲ್ಪಟ್ಟಂತಹ ಶತಶತಮಾನಗಳ ಹಿಂದೆ ವಿಸರ್ಜಿಸಲ್ಪಟ್ಟಂತಹ ಮರದ ಮೂರ್ತಿ ಅದು ಈಗಲೂ ಕೂಡ ಇಲ್ಲಿ ಒಂದು ಪೌಳಿಯಲ್ಲಿ ಅದನ್ನು ಇರಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಕಳೆದ ಬ್ರಹ್ಮಕಲಶೋತ್ಸವದಲ್ಲಿ 2004 ಆ ಸಂದರ್ಭದಲ್ಲಿ ಇಲ್ಲಿ ಜೀರ್ಣೋದ್ಧಾರದ ಕೆಲಸಗಳು ನಡೆಯುವಾಗ ಆಗ ಅಟ್ಟದಲ್ಲಿ ಸಿಕ್ಕಿದಂತಹ ಮರದ ವಿಗ್ರಹ ಅದು. ಅದನ್ನು ಇಲ್ಲಿ ಕ್ಷೇತ್ರದಲ್ಲಿ ಪೌಳಿಯಲ್ಲಿ ಇರಿಸಿದ್ದಾರೆ. ಆದ್ದರಿಂದ 100 ವರ್ಷಗಳ ಮೊದಲು ಇಲ್ಲಿ ಮರದ ವಿಗ್ರಹವೇ ಇತ್ತು. ಇನ್ನು ಮುಂದೆಯೂ ಕೂಡ ಇಲ್ಲಿ ಮರದ ವಿಗ್ರಹವೇ ಇರಬೇಕು, ಇದು ಮಾರಿಯಮ್ಮನ ಕ್ಷೇತ್ರ ಎನ್ನುವಂಥ ವಿಚಾರ ಪ್ರಶ್ನೆಯಲ್ಲಿ ಬಂತು. ನಾವಿಲ್ಲಿ ಮಾರಿಗುಡಿಗೆ ಬಂದರೆ ಮಾರಿಗುಡಿ ದೇವಸ್ಥಾನದ ಮುಂಭಾಗದಲ್ಲಿ ರಾಶಿಕಟ್ಟೆ ಇದೆ. ಇನ್ನೂ ಮುಂದೆ ಹೋದರೆ ಅಲ್ಲಿ ಮಾತಂಗಿ ಕಟ್ಟೆ ಇದೆ. ಈ ಮಾರಿಯಮ್ಮ ಮತ್ತು ಮಾತಂಗಿ ಅಕ್ಕ ತಂಗಿಯರು ಇವರು ಅಭಿಮುಖವಾಗಿ ಇರುವಂತಹ ಆ ಒಂದು ದೇವಸ್ಥಾನದ ವ್ಯವಸ್ಥೆಯನ್ನು ನಾವು ಎಲ್ಲ ಮಾರಿಯಮ್ಮ ಕ್ಷೇತ್ರಗಳಲ್ಲಿ ಕಾಣ್ತೇವೆ. ಮಾರಿಯಮ್ಮನ ಗುಡಿ ಮತ್ತು ಮಾತಂಗಿ ಕಟ್ಟೆಯ ಮಧ್ಯಭಾಗದಲ್ಲಿ ಬಲಿಕಲ್ಲು ಇರುವಂತಹ ಸ್ಥಳ ಇದೆ. ಅಲ್ಲಿ ಈಗಲೂ ಕೂಡ ಮಹಾನವಮಿಯ ದಿವಸ ಅಲ್ಲಿ ಆಯುಧ ಪೂಜೆ ನಡೀತದೆ. ಆ ಆಯುಧ ಯಾವುದು ಅಂತ ಹೇಳಿದರೆ, ಮಾರಿ ಪೂಜೆಯ ಸಂದರ್ಭದಲ್ಲಿ ಯಾವ ಯಾವ ಬಲಿಗಳನ್ನು ಕೊಡ್ತಾ ಇತ್ತು ಆ ಬಲಿಗಳನ್ನು ಕಡಿಯುವುದಕ್ಕೆ ಉಪಯೋಗಿಸುತ್ತಿದ್ದಂಥ ಕತ್ತಿಗಳು. ಅದು ಕೋಳಿ ಇರಬಹುದು,
ಕುರಿ ಇರಬಹುದು, ಆಡು ಇರಬಹುದು, ಅಥವಾ ಕೋಣ. ಈ ಕೋಣವನ್ನು ಇಲ್ಲಿ ಬಲಿ ಕೊಡುವಂತಹ ಒಂದು ವ್ಯವಸ್ಥೆ ಇತ್ತು. ಆ ಕೋಣದ ಬಲಿ ಕೊಡುವಂತಹ ಆ ದೃಶ್ಯವನ್ನು ನಾನು ಕಂಡಿದ್ದೇನೆ ಅಂತ ಹೇಳಿದಂತಹ ಹಿರಿಯರನ್ನು ನಾವು ಕಂಡಿದ್ದೇವೆ. ಅಂದರೆ ಸುಮಾರು ಒಂದು 80-90 ವರ್ಷಗಳ ಹಿಂದೆ ಇಲ್ಲಿ ಆ ಕೋಣ ಬಲಿ ಕೊಡುವಂತಹ ಒಂದು ವ್ಯವಸ್ಥೆ ಇತ್ತು ಎನ್ನುವ ಮಾಹಿತಿ ಕೂಡ ನಮಗೆ ಹಿರಿಯರಿಂದ ಲಭ್ಯವಾಗಿದೆ. ಅಂತಹ ಒಂದು ಮಾರಿಗುಡಿ ಕ್ಷೇತ್ರ, ಮಾರಿಯಮ್ಮ ಕ್ಷೇತ್ರ ಈಗ ಜೀರ್ಣೋದ್ಧಾರ ಆಗ್ತಾ ಇದೆ. ಇದೇ ತಿಂಗಳ ಅಂದರೆ ಏಪ್ರಿಲ್ ತಿಂಗಳ 17ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವ. ಆ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಮರದಿಂದ ನಿರ್ಮಿಸಿದಂತಹ ಮಾರಿಯಮ್ಮನ ವಿಗ್ರಹದ ಪ್ರತಿಷ್ಠಾಪನೆ ಆಗುವುದಕ್ಕಿದೆ. ಈಗಾಗಲೇ ಅದಕ್ಕೆ ಬೇಕಾದಂತಹ ಮರ ಬಂದಿದೆ. ಆ ಮರದ ಕೆತ್ತನೆಯ ಕೆಲಸ ಆರಂಭವಾಗಿದೆ. ಇಂದು ಮಹಿಷಮರ್ದಿನಿ ಮತ್ತು ಮಾರಿಯಮ್ಮ ಅವರ ಅಲಂಕೃತವಾದಂತಹ ಒಂದು ಸುಂದರವಾದಂತಹ ಸ್ವರೂಪವನ್ನು ನಾವೀಗ ಕಾಣ್ತಾ ಇದ್ದೇವೆ. ಇದು ಈ ಸ್ವರೂಪದಲ್ಲಿ ನಮಗೆ ಕಾಣಸಿಗುವುದು ಇನ್ನು ದುರ್ಲಭ. ನಾಳೆಯಿಂದ ಆ ಗರ್ಭಗುಡಿಯಲ್ಲಿರುವಂತಹ ಆ 2 ಲಿಂಗಗಳನ್ನು ಅದನ್ನು ಬಾಲಾಲಯದಲ್ಲಿಡುವಂತಹ ಒಂದು ವ್ಯವಸ್ಥೆಯನ್ನು ಕ್ಷೇತ್ರದ ತಂತ್ರಿಗಳಾದಂತಹ ಬಡಾಜೆ ತಂತ್ರಿಯವರ ಮಾರ್ಗದರ್ಶನದಲ್ಲಿ ಆ ಕಾರ್ಯಕ್ರಮಗಳು ಆರಂಭವಾಗ್ತದೆ. ಮುಂದೆ ಬ್ರಹ್ಮಕಲಶೋತ್ಸವದ ತನಕ ಆ ಶಿಲಾ ಸಾನ್ನಿಧ್ಯ ಅದು ಬಾಲಾಲಯದಲ್ಲಿ ಇರ್ತದೆ. 16ನೇ ತಾರೀಕು, ಏಪ್ರಿಲ್ 16ನೇ ತಾರೀಕು ಅದು ಪ್ರತಿಷ್ಠಾಪನೆಯ ಕಾರ್ಯಕ್ರಮಗಳು ಆರಂಭ ಆಗಿ 17ನೇ ತಾರೀಕು ಬ್ರಹ್ಮಕಲಶೋತ್ಸವ ಸಂಪನ್ನಗೊಳ್ಳುತ್ತದೆ. ಏಪ್ರಿಲ್ ತಿಂಗಳ 17ನೇ ತಾರೀಕು. ಈಗಾಗಲೇ ಇಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಸಂಪನ್ನಗೊಳ್ತಾ ಇವೆ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ತಾರನಾಥ್ ಶೆಟ್ಟಿ ಬೋಳಾರ್ ಅವರಿದ್ದಾರೆ. ಅದೇ ರೀತಿ ವ್ಯವಸ್ಥಾಪನಾ ಸಮಿತಿಯ ವೇಣುಗೋಪಾಲ್ ಪುತ್ರನ್, ಅದೇ ರೀತಿ ನಮ್ಮ ಕೇಶವ ಶೆಟ್ಟಿಯವರು, ಅದೇ ರೀತಿ ಮಾಜಿ ಟ್ರಸ್ಟಿಗಳಾದಂತಹ ಗಂಗಾಧರ್ ಕೋಟೆ ಅಂತಿದ್ದಾರೆ, ಜಗದೀಶ್ ಅವರಿದ್ದಾರೆ ನಮ್ಮ ವ್ಯವಸ್ಥಾಪನಾ ಸಮಿತಿ ಸದಸ್ಯರು. ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯ ಸ್ವಯಂ ಸೇವಕ ಸಮಿತಿಯ ಮುಖ್ಯಸ್ಥರಾದಂತಹ ಅಶೋಕ್ ಶೆಟ್ಟಿ ಅವರಿದ್ದಾರೆ. ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸ್ವರೂಪ ಎನ್ ಶೆಟ್ಟಿ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಮಾರಿಗುಡಿ, ಬೋಳಾರ ಮಾರಿಗುಡಿ, ಹಳೆಯ ಕೋಟೆ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಏಪ್ರಿಲ್ 17, ಏಪ್ರಿಲ್ ತಿಂಗಳ 12ನೇ ತಾರೀಕಿನಿಂದ ಮೊದಲುಗೊಂಡು 17ನೇ ತಾರೀಕಿನ ತನಕ ಬ್ರಹ್ಮಕಲಶೋತ್ಸವ ಆಗಿ ಮಹಾರಥೋತ್ಸವ ಇದೆ. ಅದಾದ ನಂತರ ವರ್ಷಾವಧಿ ಜರುಗುವಂತಹ ಅಣ್ಣಪ್ಪ ಪಂಜುರ್ಲಿ ದೈವದ ನೇಮ, ಅದೇ ರೀತಿ ರಾಶಿ ಪೂಜೆ, ಮಾರಿ ಪೂಜೆ, ಈ ಕಾರ್ಯಕ್ರಮಗಳು ಕೂಡ ಇಲ್ಲಿ ಸಂಪನ್ನಗೊಳ್ತಾ ಇದೆ. ಅದೇ ರೀತಿ ಕ್ಷೇತ್ರಪಾಲನಾದಂತಹ ಗುಳಿಗ, ಆ ಗುಳಿಗ ದೈವದ ಕೋಲ, ಇದು ಕೂಡ ಬ್ರಹ್ಮಕಲಶೋತ್ಸವದ ನಂತರ ದಿನಗಳಲ್ಲಿ ನಡೆಯುವುದಕ್ಕಿದೆ. ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಮತ್ತೆ ಬ್ರಹ್ಮಕಲಶೋತ್ಸವದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಭಾಗವಹಿಸಬೇಕು ಎನ್ನುವಂತಹ ಪ್ರೀತಿಯ ಆಹ್ವಾನವನ್ನು ಕ್ಷೇತ್ರದ ವತಿಯಿಂದ ನೀಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರದ ಸಾನ್ನಿಧ್ಯದ ಮಹಿಷಮರ್ದಿನಿ ಶಕ್ತಿನ ಸಂಕೋಚ ಮಲ್ತದ ಆಕಾಶ ತತ್ವಗ ಸೇವರಾವ್ ನಿರ್ದಾತ್ರ ಮಾರಿಯಮ್ಮ ಅಪ್ಪನ ನಿಲೆ ಸಾನ್ನಿಧ್ಯದ ಶಕ್ತಿನ ಬಾಲಾಲಯಡ್ ಪ್ರತಿಷ್ಠೆ ಮಲ್ಪುವೆರು. ಏಪ್ರಿಲ್ ತಿಂಗಳು 16 ತಾರೀಕು ಹಿಡಿದು ಬೊಕ್ಕ 14-17 ತಾರೀಕು ಮುಟ್ಟ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಂಭ್ರಮಗಳು ಈ ಕ್ಷೇತ್ರ ನಡಪೆರುಂಡು. ಪ್ರಧಾನವಾದ ಅಪ್ಪೆ ಮಾರಿಯಮ್ಮನ ತಂಗಡಿ ಪಂಡದ ನಂಬಲಿಕೆದ ಮಾತಂಗಿ ಕಟ್ಟೆ ಪರಿವಾರ ದೇವಳದ ಜೀರ್ಣೋದ್ಧಾರ ಬ್ರಹ್ಮಕಲಶ ಅಪ್ಪೆ ಮಾರಿಯಮ್ಮನ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಗೆ ಶ್ರೀ ಕ್ಷೇತ್ರ ಸಜ್ಜಾವೊಂದುಂಡು. ಶ್ರೀ ಕ್ಷೇತ್ರದ ನಡಪುನ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ಬಗೆಟ್ ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ಶ್ರೀ ತಾರನಾಥ ಶೆಟ್ಟಿ ಬೋಳಾರ್ ಪೊಲಬುಕೊರಿಯರು. ಇಟ್ನಟ ಎಂಕಲ್ನ ಜೀರ್ಣೋದ್ಧಾರ ಸಮಿತಿದ ಗುರ್ಕಾರಯ್ಯನ ನವನೀತ್ ಶೆಟ್ರು ಈ ದೇವಸ್ಥಾನ ವಿರಾಕ್ ಗೆಂಚೆತ್ತು ನನ್ನ ಎಂಚಾಪುಂಡು ಆ ರೀತಿದ ಪುರ ಅಷ್ಟಮಂಗಲ ಪ್ರಶ್ನೆ ವೈದ್ಯನ ಪಂಪಿನ ವಿಷಯ ಅಂತ ತೆರಿಪಾಯರು. ಆಯ್ತು ನಡುಟು ಈ ದೇವಸ್ಥಾನ ಜೀರ್ಣೋದ್ಧಾರ ನಡಪೆರುಂಡು. ಸುರುಕಾದ ಜೀರ್ಣೋದ್ಧಾರ ನಡಪಂದ ದುಡ್ಡಿತ್ತಿನ ಅರ್ಪಣಲಕ್ಕನೆ ಮಾತಂಗಿ ಕಟ್ಟೆ ಅವು ಶಿಲಾಮಯವಾಯಿನ ಮಾತಂಗಿ ಕಟ್ಟೆ ಅದಕ್ಕೆ ನಡುಟು ರಾಶಿ ಕಟ್ಟೆ ಪಂಡದುಂಡು
ಆ ರಾಶಿಕಟ್ಟೆಲ್ಲ ಶಿಲಾಮಾಯ ನಡಪುಂಡು ಐತೊಟ್ಟಿಗೆ ದೇವಸ್ಥಾನದ ಉಲೈಡು ಒಂಜಿ ಮೇಲ್ಚಾವಣಿ ನಡಪುಂಡು ಮಾನ್ಯ ಶಾಸಕರೇನ ವೇದೋಸ್ಕ ಮತ್ತು ಐಕಿತ್ತ ಆಲ್ರೆಡಿ 20 ಲಕ್ಷ ಸ್ಯಾಂಕ್ಷನ್ ಮಾಡ್ತಿದ್ದೀರಿ ಆರ್ನ ಒಂಜಿ ಶಾಸಕರನ್ನ ನಿಧಿಟ್ಟು ಎಂಕುಲು ಮೇಲ್ಚಾವಣಿ ಮಾಡ್ತುಂಡಲ್ಲ ಅವತ್ತಂದ ತೀರ್ಥಗೆ ಆಸುಕಲ್ಲು ದುಂಬಾದ ನಂತ ಇತ್ತು ಇತ್ತ ಬಾತ ದೆತ್ತದು ಅವಕ್ಕೊಂಜಿ ಕಲ್ಲು ಪಾಡಿನ ವ್ಯವಸ್ಥೆ ಆರುಂಡು ಅವತ್ತಂದ ದೇವರನ್ನ ಗರ್ಭಗುಡಿಗೆ ಎದುರುಗು ತಾಮ್ರದ ಪೌಲಿಗೆ ತಾಮ್ರದ ಮುಚ್ಚುನ ಅಂಚನೆ ಸುತ್ತಲೂ ಪಾಲಿಸ್ ಮಿತ್ತದ ಪಾಲಿಸ್ ಅಂಚನೆ ಮುಗಿಲಿದ ಪಾಲಿಸ್ ನಡಪೆರುಂಡು ಇದು ಪೂರ ಕೆಲಸ ನಮಗೆ ಐತ ನಡುಟು ಈ ಕಾಂಡೆ ಎಂಕಲೊಂಜಿ ಪಾಕಶಾಲೆಗೆ ಭೂಮಿ ಪೂಜೆ ಅಂತ ಅವಲಂಚನೆ ಶಾಸಕರು ಪಂಚರು ಐಕ್ಯಲ ಯಾನೊಂಜಿ ವಿಶೇಷವಾದ ಅನುದಾನ ದೆಪ್ಪದು ಕೊರಪೆ ಬಂದದು ಯಾಕಂದಾಗ ಈ ಬ್ರಹ್ಮಕಲಶ ಆಪನ ಪೊರ್ತುಡು ನಮ್ಮ ಊಪುರ ನಂಗೆ ಅಜೀರ್ಣಾವಸ್ಥೆ ಐತೊಟ್ಟಿಗೆ ನಂಗೆ ಊಪುರ ಬೋರ್ಡು ಅವು ಮಂತೊಂದು ಪೋನಾಗ ಎಂಕ್ಲಿಗೆ ಭಕ್ತಿಯರ್ನಲ್ಲ ಸಹಕಾರ ಸುಮಾರು ತಿಕ್ಕೊಂಡುಂಡು ಅವು ಇತ್ತ ಒಂಜಿ 10 ದಿನದ ದಿಂಚಿ ಮೂಲು ಶ್ರಮದಾನ ನಡುತ್ತುಂಡು ಕರಸವೆ ಮಾತ ಊರ್ದ ಪೊಂಜೋಲು ಆಂಜೋಲು ಜವನೇರು ಪ್ರಾಯದಕ್ಕಲು ಪೂರ ಬತ್ತು ಸೇರಿದ ಬೈಯದ 5 ಗಂಟೆ ಬತ್ತಿನ ರಾತ್ರಿ 16 ಗಂಟೆ ಮುಟ್ಟ ನಡುತ್ತುಂಡು ನಿಕ್ಕೆ ತೂದು ಬರೀತೆ ಈತು ಒಂಜಿ ನೆಲತ ಕೆಂಪು ಕಲ್ಲನ್ನು ದೆತ್ತದು ಕೆಂಪು ಕಲ್ಲು ಅವೆಲ್ಲ ದುಂಬುದ ಕಲ್ಲು ಮಲ್ಲ ಸೈಜ್ ಕಲ್ಲು ಆ ಕಲ್ಲನ್ನು ದೆತ್ತದು ಕಿದ ಇದ್ದಿದ್ದು 5 ಕೈಗೀತ ಮಣ್ಣು ಬಾರ್ದು ನಾನಾಯ್ಕೆ ಬೇಲೆ ನಡಪಂದು ಪೂರ ಮಂತಿನಿ ಮಾತ ಊರ್ದ ಭಕ್ತಿಯರ್ನ ಸಮಾಧಾನ ಇದೆ ಕರಸೆವೇಡು ಅಂಚೆ ಅದು ಪುನಗ ಕಡೆ ನೌನ್ಸೆಟ್ರ ಪನ್ನಕನೆ ಏಪ್ರಿಲ್ 16 ತಾರೀಕಿಗೆ ಹೊರೆ ಕಾಣಿಕೆದ್ದು ಎಂಕಲ ಒಂಜಿ ಪ್ರಾರಂಭ ಹಾಕೊಂಡು 5 ಒಕ್ಕ 13, 14, 15 ಮುಟ್ಟ ಇನ್ನಿತರ ಪೂಜೆ ಶಾಂತಿ ಹೋಮ ವಾಸ್ತು ಹೋಮ ಉಪರ ಹಾಕೊಂಡು 14 ತಾರೀಕಿದನಿ ದೇವರನ್ನು ಪ್ರತಿಷ್ಠೆ ಹಾಕೊಂಡು ಪ್ರತಿಷ್ಠೆ ಆಗಿದ ಮನದಲ್ಲಿ 17 ತಾರೀಕಿದನಿ ಕಾಂಡೆ ಮುಹೂರ್ತೋಡು ಅಡ್ಡ ಮುಹೂರ್ತೋಡು ಬ್ರಹ್ಮಕಲಶ ಹಾಕೊಂಡು ಆನಿ ರಾತ್ರಿ ರಥೋತ್ಸವ ರಂಗ ಪೂಜೆ ಆಗ್ಬೇಕು ರಥೋತ್ಸವ ನಡಪುಂಡು ಐತ ಮನದಲ್ಲಿ ಎಂಕಲು ದುಂಬು ದಿಂಚ ಪಾರಂಪರ್ಯ ಇತ್ತು ನಂಚಿನ ಎಂಕಲ ಭಂಡಾರದಲ್ಲಿ ನಡಪುನ ಅನ್ನ ಪಂಜೂರಿನ ಬಕ್ಕ ಗುಲಿಗನ ನೇಮ ನಡಪುಂಡು ಅವು ಆಯ್ನ ಬೇರಿಕೆ ಎಂಕಲ್ನ ವರ್ಷಂಪ್ರತಿ ನಡಪನಂಚಿಂತ ರಾಶಿ ಪೂಜೆ ಮಾರಿ ಪೂಜೆ ಉಂಡು ಅವು ಏಪ್ರಿಲ್ ತಿಂಗಳ 3 ವಾರ ಈ ಸರ್ಟೈನು 25 ತಾರೀಕಿಗೆ ಮಂತೊಂದಲ್ಲ ಮಂಗಳವಾರ ಐತ ಮನದನಿ ಎಂಕಲ್ನ ಗುಲಿಗನ ನೇಮ ಹಾಕೊಂಡು ಅಂಚ ಎಲ್ಲ ಬಾಲಾಡಿದ ಬಕ್ಕ ಮುಲ್ಪ ಪೂಜಾ ಸಮಯ ಎಲ್ಲ ಬದಲಾವಣೆ ಆಗ್ತದೆ ಯಾಕಂದ್ರೆ ಒಂಜಿ ದೇವರನ್ನು ಗರ್ಭಗುಡಿದ್ದು ಬಾಲಾಡಿದ ಬಕ್ಕ ಮೂಜಿ ಪೂಜೆ ನಡಪೂಜೆ ಅಂಚ ಕಾಂಡೆ ಪೂಜೆ 10 ಗಂಟೆಗೆ ಹಾಕೊಂಡು ಮಧ್ಯಾಹ್ನದ ಪೂಜೆಯನ್ನು ಕಾಂಡೆ 7 ಗಂಟೆ ಮಂತದ್ದು ಬಾಕಿಲು ಬಂದ ಬೊಕ್ಕ ರಾತ್ರಿ 7 ಗಂಟೆ ಬಾಕಿಲು ಇರ್ತದೆ 8 ಗಂಟೆಗೆ ಪೂಜೆ ನಡಪುಂಡು ಐತ ವಿಷಯ ಎಂಕುಲು ಪ್ರತಿ ಮಂಗಳವಾರ ಮಧ್ಯಾಹ್ನ ಪೂಜೆ ಬೊಕ್ಕ ಅನ್ನದಾನ ನಡಪುಂಡು ಅಂಚೆ ನಾನು ಎಲ್ಲರದ್ದು ಬೊಕ್ಕ ಮಂಗಳವಾರ ಅನ್ನದಾನ ನಡಪೂಜೆ ದಾಪನ ಮಧ್ಯಾಹ್ನ ದೇವಸ್ಥಾನ ಬಂದುಕೊಂಡು ಅಂಚೆ ನನ್ನ ಅನ್ನದಾನ ಪ್ರಸಾದ ವಿತರಣೆ ಕೂಡ ಎಂಕಲು ಬ್ರಹ್ಮಕಲಶ ಆಯ್ಬೇಕು ನಡಪುಂಡು ಅಂಚೆ ಅದು ಪುನಃ ಈ ಪೂರ ಕಾರ್ಯ ಊರ್ದ ಪರವೂರ್ದ ಭಕ್ತರಿಗೆ ಎಂಕುಲು ಪ್ರಚಾರ ಕೊಟ್ಟು ಮಂಚಿನ ವ್ಯವಸ್ಥೆ ಮಂತದ ಎಂಕಲು ಪ್ರಚಾರ ಸಮಿತಿ ಬಂದದ ಮಂತದ ಐತಿ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಅಕ್ಲೆಂಪದ 21 ಇಲ್ಲಿಲ್ಲದೆ ಹೋದು ಅಕ್ಲೆಗೆ ಒಂದು ಖಾಲಿ ಒಂಜಿ ಮುಲ್ತ ಇನ್ವಿಟೇಷನ್ ಕೊಡ್ದು ಅಕ್ಲೇನ ಒಂಜಿ ಲೆಪ್ಪಿಗೆ ಕೊಟ್ಟು ಕೆಲಸ ಮಂತೊಂದಿಲ್ಲ ಅಂತ ಯಾನು ಮಾತ ಊರ್ದ ಪರ ಏತೋ ಜನ ಬೋಳಾವದಕ್ಕಲು ಹೋದು ಓಲೋಲು ಇತ್ತ ದುಂಬದಕ್ಕಲು ಉಲ್ಲೇರು ದೂರ ಉಲ್ಲೇರು ಕುಂಪಲರ್ದು ಬತ್ತಿನ ತೊಕ್ಕೊಡ್ದು ಬತ್ತಿನ ಅಲ್ಪ ಉಲ್ಲೇರು ಅಕ್ಲೇ ಪೂರ ಕುಡೋರ ನಮ್ಮ ಏಂಜಿ ಮಾರಿಯಮ್ಮ ದೇವಸ್ಥಾನ ನೆನಪು ಪುಟ್ಟವನಂಚಿಂದ ಕಾರ್ಯ ಮಂತೊಂದಿಲ್ಲ ಅಂಚೆ ಅದು ಪುನಃ ಈ ಮೂಲಕ ತಿರುಪಂದಾಡ್ಬಂಡ ಮೂಲತ ಏರುಪುರ ಇತ್ಯಾರ ಅಕ್ಕಲು ಪೂರ ಬತ್ತದ ಏಂಜಿ ಬ್ರಹ್ಮಕಲಶ ಜೀರ್ಣದ ನೇರ ಪಾಲು ಪಡೆದು ಅಪ್ಪನ ಕೃಪೆಗೆ ಪಾತ್ರರಾದ ಬನ್ನಿ ಈ ಮೂಲಕ ವಿನಂತಿ ಮಂತೊಂದಿಲ್ಲ ಸೊಲ್ಮೇಲೆ ವ್ಯವಸ್ಥಾಪನಾ ಸಮಿತಿದ ಸರ್ವಶ್ರೀ ವೇಣುಗೋಪಾಲ್ ಪುತ್ರನ್, ಕೇಶವ ಶೆಟ್ಟಿ, ಮಾಜಿ ಸದಸ್ಯರು ಗಂಗಾಧರ ಕೋಟ್ಯನ್, ಜಗದೀಶ್, ಜೀರ್ಣೋದ್ಧಾರ ಸಮಿತಿದ ಪ್ರಮುಖರು ಅಶೋಕ್ ಶೆಟ್ಟಿ, ಸ್ವರೂಪ ಎನ್ ಶೆಟ್ಟಿ ಇಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು.